ನೀರಾವರಿಗೆ ಸಂಬಂಧಪಟ್ಟಾಗೆ ಪಂಪ್ ಸೆಟ್ ಮತ್ತು ಪೈಪ್ಲೈನ್ನಲ್ಲಿ ತನ್ನ ಹೆಸರನ್ನು ಬಹಳಷ್ಟು ವರ್ಷಗಳಿಂದ ಸ್ಥಾಪಿಸಿಕೊಂಡು ಬಂದಂತಹ ಪಂಪ್ ಹೌಸ್ ಇವತ್ತು ಆ ಪಂಪಿನ ರಿಟೇಲ್ ಶಾಪ್ ಇವತ್ತು ತುಕ್ಕೋಟ್ ಜಂಕ್ಷನಿಂದ ನಮ್ಮ ಬೀದಿ ಜಂಕ್ಷನ್ನ ಹೈವೇಗೆ ಸ್ಥಳಾಂತರಗೊಂಡಿದೆ. ತುಕ್ಕೋಟ್ ಜಂಕ್ಷನ್ನಲ್ಲಿ ರಸ್ತೆ ಅಗಲೀಕರಣ ಆದ ನಂತರ ಬಹುಶಃ ಇಲ್ಲಿ ಅತ್ಯುತ್ತಮ ಸ್ಥಳಾವಕಾಶದೊಂದಿಗೆ ಈ ಪಂಪ್ ಹೌಸನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದರ ಮಾಲೀಕರಾಗಿರುವಂಥ ಹಮೀದ್ ಮಾಡೂರ್ ಅವರು ಬಹುಶಃ ತಂದೆಯ ಕಾಲದಿಂದಲೂ ಕೂಡ ಇದರ ಪರಿಚಿತರಾಗಿದ್ದುಕೊಂಡು ಬಹುಶಃ ಅವತ್ತಿನ ಕಾಲದಲ್ಲಿ ಇವತ್ತು ವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ ಪಂಪಿಗೆ ಸಂಬಂಧಪಟ್ಟ ಹಾಗೆ ಸರ್ವರ ಆ ಒಂದು ವಿಶ್ವಾಸಕ್ಕೆ ಪಾತ್ರರಾಗಿದ್ದ ಮೋಹನಕ್ಕನ್ ಅವರ ಸುಪುತ್ರವೇ ಇವತ್ತು ಹಮೀದ್ ಮಾಡೂರ್ ಅವರು. ಹಮೀದ್ ತಂದೆಯ ರೀತಿಯಲ್ಲಿ ಹಮೀದ್ ಮಾಡೂರ್ ಅವರು ಕೂಡ ಸಾಮಾಜಿಕವಾಗಿ ತನ್ನ ಕೆಲಸ ಕಾರ್ಯ ಮಾಡಿಕೊಂಡು ಪಂಚಾಯತ್ ಸದಸ್ಯರಾಗಿ ಊರವರ ವಿಶ್ವಾಸ ಗಳಿಸಿಕೊಂಡು ತನ್ನ ಪಂಪ್ನ ವ್ಯಾಪಾರವನ್ನು ಇನ್ನಷ್ಟು ವೃದ್ಧಿಸುವ ಮುಖಾಂತರ ಈ ಎಲ್ಲ ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಇಲ್ಲಿ ಜನಸಾಮಾನ್ಯ ಬರುವವರಿಗೆ ಕೂಡ ಊರವರಿಗೆ ಆನ್ಲೈನ್ ಸೇವೆ ಮತ್ತು ಇನ್ನಿತರ ಸೇವೆಗಳು ಸಿಗುವ ಉದ್ದೇಶದಿಂದ ಆನ್ಲೈನ್ ಸೇವೆ ಕೇಂದ್ರ ಕೂಡ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರ ಪಂಪಿನ ನೀರಾವರಿ ಪಂಪಿನ ವ್ಯಾಪಾರ ಇನ್ನಷ್ಟು ಅತ್ಯುತ್ತಮವಾಗಲಿ, ಇನ್ನೊಂದು ಅತ್ಯಂತ ಯಶಸ್ವಿಯಾಗಲಿ, ಅದೇ ರೀತಿ ಅವರ ಆನ್ಲೈನ್ ಸೇವೆ ಜನರಿಗೆ ದೊಡ್ಡ ಮಟ್ಟದ ಪ್ರಯೋಜನ ಸಿಕ್ಕುವಂಥ ಅವಕಾಶಕ್ಕಾಗಲಿ ಸರ್ವಜನ ವಿಶ್ವಾಸ ಗಳಿಸುವ ಮೂಲಕ ಸರ್ವಜನ ಪ್ರಯೋಜನ ಆಗುವ ಕಲ್ಪಿಸಲು ಹೇಳಿಕೊಂಡು ನನ್ನ ಶುಭಾಶಯ ತಿಳಿಸ್ತೇನೆ. ಮಸ್ತ್ ವರ್ಷದಿಂಚ ಈ ಪ್ರದೇಶಡ್ ಎಲೆಕ್ಟ್ರಿಕಲ್ ಮೋನಕ್ಕ ಪಂಡ ಒಂಜಿ ಬಾರಿ ಒಂಜಿ ಫೇಮಸ್ ಜನ ಜನಕ್ಲೆಗ್ ಎಂಚಿನಾಂಡಲ ಸಮಸ್ಯೆ ಎತ್ತುಂಡ ಅಕ್ಲೆಗ್ ಸಹಾಯ ಮನ್ಪುನವಡು ಏರೆಗ್ಲ ಒಂಜಿ ಕರೆಂಟ್ದ ಒಂಜಿ ಬೋರ್ಡ್ ಪಂಡಲ್ಲ ಅಕ್ಲೆಗ್ ಕಾಸು ಇಜ್ಜಿಂಡಲ್ಲ ಬೊಕ್ಕ ಕೋರ್ನಲ್ಲ ಯಾರು ಪನ್ಪಿನ ದೃಷ್ಟಿಡ್ ಮಸ್ತ್ ಇಲ್ಲಗಿ ಕೋಟೆಕಾರೋಡ್ ಮಾಡೂರ್ ಅದು ಬೇರೆ ಬೆತೆ ಬೆತೆ ಪ್ರದೇಶಡ್ ಆರು ಮಸ್ತ್ ಜನಕ್ಲೆಗ್ ಬಾರಿ ಬೋಡಿತ್ತಿನಾರು ಅಂಚ ಅರ್ನ ಜೋಕುಲ್ಲ ಇತ್ತ ಬೆತೆ ಬೆತೆ ಕ್ಷೇತ್ರಡ್ ಕೆಲಸ ಮಂದವಲ್ಲೇರು ದೇಶ ವಿದೇಶಡ್ಲ ಅಕ್ಲನ ಬೆತೆ ಬೆತೆ ಸಂಸ್ಥೆರುಂಡು ಕಂಚನೆ ಪಂಪ್ ಹೌಸ್ ಪನ್ಪಿನ ಒಂಜಿ ಸಂಸ್ಥೆ ತೊಕ್ಕೋಟು ಪ್ರದೇಶ ಪುನಗ ಮಸ್ತ್ ಜನಕ್ಲೆನ ಪಂಪ್ ಸಪ್ಲೈ ಮಂತದ್ದು ಅಕ್ಲೆಗೆ ನೀರಿ ಜನ ಸಂದರ್ಭ ಸಡನ್ ನೆನಪಾನಾಗ ಪಂಪ್ ಹೌಸ್ ನೆನಪಾಪುಂಡು ಪ್ರತಿಯೊಲ್ಲ ಇಕ್ಲೆಗೆ ಪಂಪುಡೆ ನೀರು ಬರ್ಪುಜಿ ಪಣ್ಣಗ ರಾತ್ರಿ ಪಗೆಲ್ ಬಂದು ತೂವಂದೆ ಐತ ಸರ್ವಿಸ್ ಬಂತಿರಂಚಿನ ಜನ ಹಮೀದಕ್ಕ ಅಂಚಿನ ಅರ್ನ ಮೆಗ್ಗೆಪಲನಕುಲ ಸಿರಾಜ್ ಆದುಪೇರರು ಮೊಯ್ದೀನ್ ರಾಜುಪೇರ್ ಪ್ರತಿಯೊರೆಲ್ಲ ಒಂಜಿ ಬಜಿದಕ್ಕ ಪ್ರತಿಯೊರೆಲ್ಲ ಬೇತೆ ಬೇತೆ ರೀತಿಯಲ್ಲಿ ಅಕ್ಕಲು ಸಮಾಜಮುಖಿಯಾದ ಅಕ್ಕಲು ಕೆಲಸ ಮಂದಲೇರು ಸಹಾಯ ಮಂದಲೇರು ಅಂಚಿನ ಒಂಜಿ ಬಾರಿ ಎಡ್ಡೆದ್ದಿನ ಒಂಜಿ ಸರ್ವಿಸ್ ಕೊಡ್ತೀನಿ ಅಂಚಿನ ಪಂಪ್ ಹೌಸ್ ಒಂಜಿ ಹೈವೇದ ಸಂದರ್ಭ ಅಲ್ಪ ಅಂಗಡಿ ಪೋಯಿನಟ್ಟಾದ್ರ ಅಲ್ಪ ಅಕ್ಕಲು ಅಂಗಡಿನ ಖಾಲಿ ಮನ್ಪುನ ಸಂದರ್ಭದಲ್ಲಿ ಅಂಚಾದಪ್ಪನಾಗ ಈತ ಮಸ್ತ್ ಜನಕ್ಲನ ಅಪೇಕ್ಷದ ಮಿತ್ತಿಗೆ ಮುಲ್ಪ ಒಂಜಿ ಕೋಟೆಗರ ಪ್ರದೇಶಕ್ಕೆ ಇಂಚಿನ ಒಂಜಿ ಪಂಪ್ ಹೌಸ್ ಪಂಪಿನ ಒಂಜಿ ಸಂಸದ ಅಗತ್ಯ ಒಂದು ಪಂಪಿನ ದೃಷ್ಟಿಡ್ ಪಿರ ಎಂಗ್ಲನ ಹಮೀದ್ ಬೈಡ ಪಂಡರ್ ನಿಗಿರ್ ಮುಲ್ಪನೆ ಒಂಜಿ ಇಂಚಿನ ಒಂಜಿ ಸಂಸ್ಥೆ ಓಪನ್ ಮಾಡ್ಕೊಂಡು ಪಂಪಿನ ದೃಷ್ಟಿಡ್ ಮುಲ್ಪದ ಜನಕ್ಲೆಗ್ ಓಡಪಿನ ಒಂಜಿ ಸೇವೆ ಕೊರ್ಪುನ ದೃಷ್ಟಿಡ್ ಒಂಜಿ ಸಂಸ್ಥೆನ ಪಂಪ್ ಹೌಸ್ ಸಂಸ್ಥೆನ ಪ್ರಾರಂಭ ಮಂದಿದೆ. ಅರೆಗ್ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊರಡು ಅಂಚೆನೆ ಜನಕ್ಲೆಗ್ ಸರಿಯಾಯಿನ ಒಂಜಿ ಸಂದರ್ಭಡ್ ಅಕ್ಲೆಗ್ ಒಂಜಿ ಸಹಕಾರ ತಿಕ್ಕುಲೆಕ್ಕ ಆವಡ್ದು ಯಾಪಂಡ ಒಂಜಿ ಪಂಪ್ ಹಾಲಂಡ ಬಂದ ಪ್ರತಿಯೊಂದು ಟೆನ್ಷನ್ ಯಾಪಂಡ ನಾವು ಜನಕ್ಲೆ ನಮಗ್ ಗೊತ್ತು ಪುಜಿ ಇಲ್ಲದಕ್ಲೆನ ಕಷ್ಟ ಗೊತ್ತು ಪುಜಿ ಯಾಪಂಡ ನೀರಿಜ್ಜಿಂದ ಏತು ಬಂಗಾಪುಂಡು ಕಾಂಡೆ ಶಾಲೆಗೆ ಪೋನಕ ಜೋಕ್ಲೇನ್ ರೆಡಿ ಮಂದಿ ಕಡಪುರ್ನ ಆವಡು ಪ್ರತಿಯೊಂದು ವಿಷಯಗಳ ಅಕ್ಲೆ ಇಲ್ಲದಕ್ಲೆ ಸಮಸ್ಯೆ ಪುಂಡು ಅಪ್ಪಗ ಇಂಚಿನ ಒಂಜಿ ಸಂಸ್ಥೆ ಒಂಜಿ ಸಮಾಜಮುಖಿಯಾದ ಒಂಜಿ ಕೆಲಸ ಮಾಡ್ಕೊಳ್ದು ಅಂಚದಪ್ಪನಾಗ ಈ ಪಂಪ್ ಹೌಸ್ ಜನಕ್ಲೆಗ್ ಒಂಜಿ ಎಡ್ಡೆ ರೀತಿ ಸಹಕಾರ ಕೊರಡು ದಯಪಂಡ ಒಂಜಿ ಜನಕ್ಲ ಅಂಚನೆ ನಮಕ್ ಏಪ ಸಹಕಾರ ಬರ್ಪೆ ಪಂಡ ಅಕ್ಲೆನ ಕ್ವಾಲಿಟಿ ಏತ ಸಂಸ್ಥೆ ಅಲ್ಲ ಅವು ಸಕ್ಸಸ್ ಕೆಲವು ಸರ್ ಆ ಪೂಜಿ ದಯಪಂಡ ಅಕ್ಕುಲು ಸರ್ವಿಸ್ ಕೊರ್ಪೊರೇಟ್ ಪುಂಡು ಜನಕ್ಲೆ ಗ್ರಾಹಕರ್ನು ಆ ರೀತಿಯಾದ ಅಟ್ರಾಕ್ಷನ್ ಮಾಡ್ಕೊಂಡು ಐತಮಿತ್ತು ಆ ಸಂಸ್ಥೆ ಬೆಳೆ ಉಂಟು ಅಂಚದಪ್ಪನಾಗ ಪಂಪ್ ಹೌಸ್ ಸಂಸ್ಥೆಲ ಪ್ರತಿಯೊಂದೆಲ್ಲ ಒಂಜಿ ನಾಡಿ ಮಿಡಿತಲಕ್ಕ ಅಕ್ಲೆ ಸುಖ ಕಷ್ಟಕ್ಕೆ ಅಕ್ಲೆ ಉಪ್ಪುಲಕ್ಕ ಆವಡ್ ಪಡೆದು ಅಮಿದಕ್ಕಗ್ ದೇವೇರು ಅರೆಗೆ ಒಂಜಿ ಎಡ್ಡೆ ಒಂಜಿ ಆರೋಗ್ಯ ಕೊರಡು ಅಂಚೆರೆ ಅರೆಗೆ ಈ ಒಂಜಿ ಸಂಸ್ಥೆ ನನಾತ್ ಮಸ್ತ್ ಯಶಸ್ವಿ ಆವಡು ಪ್ರತಿಯೊಂದೆಲ್ಲ ಒಂಜಿ ಸೇವೆ ಕೊರ್ಪುನ ಒಂಜಿ ಭಾಗ್ಯಲ ಅರೆಗೆ ದೇವೇರು ಕೊರಡು ಪಡೆದು ಈತ ಪಾತ್ರ ಅವಕಾಶ ಕೊನೆಗಳು ಜೈ ತುಳುನಾಡು, ಜೈ ಕರ್ನಾಟಕ, ಜೈ ಭಾರತ್. ಕಳೆದ 16 ವರ್ಷಗಳಿಂದ ತೊಕ್ಕೊಟ್ಟು ಪ್ರದೇಶದಲ್ಲಿ ಪಂಪ್ ಹೌಸ್ ಎಂಬ ನಮ್ಮ ಸಂಸ್ಥೆಯು ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಬಹಳ ಜನಮೆಚ್ಚುಗೆಯನ್ನು ಪಡೆದಿತ್ತು. ಇದಕ್ಕಿಂತ ಮೊದಲು ಇದೇ ಕೋಟೆಕಾರ್ನಲ್ಲಿ ನಮ್ಮ ತಂದೆಯವರು ಕೂಡ ಇದೇ ಪಂಪಿನ ಅಂಗಡಿಯನ್ನು ಮಾಡಿಕೊಂಡು ಅವರು ಸೇವೆ ಕೊಡ್ತಿದ್ದರು. ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ತೊಕ್ಕೊಟ್ಟಲ್ಲಿ ಕೂಡ ನಾವು ಕೊಡ್ತಿದ್ದಂಥ ನಮ್ಮ ಪಂಪ್ ಹೌಸ್ ಕಾರಣಾಂತರದಿಂದ ಅಲ್ಲಿ ರಸ್ತೆ ಅಗಲೀಕರಣದಿಂದಾಗಿ ಅದು ಕೆಲವು ವರ್ಷಗಳ ಕಾಲ ನಾವು ಸ್ಥಗಿತಗೊಳಿಸಿದ್ದೆವು. ಆದರೂ
ಗ್ರಾಹಕರು ನಮ್ಮ ಆ ಸೇವೆಯನ್ನು ಮೆಚ್ಚಿಕೊಂಡು ನನಗೆ ಆಗಾಗ ಪರ್ಸನಲ್ ಆಗಿ ಫೋನ್ ಮಾಡಿ ನಮ್ಮ ಸೇವೆಯನ್ನು ಪಡೆಯುತ್ತಿದ್ದರು. ಆದರೆ ನಮಗೊಂದು ಸಂಸ್ಥೆಯನ್ನು ಇರಲಿಲ್ಲ. ಅದಕ್ಕಾಗಿ ಒಂದು ಒಳ್ಳೆಯ ಸಂಸ್ಥೆಯನ್ನು ಮತ್ತೆ ಸ್ಥಾಪನೆ ಮಾಡಬೇಕಂತ ಜನರೊಂದು ಅಭಿಪ್ರಾಯದ ಮೇರೆಗೆ ನಾವು ಈ ಕೋಟೆಕಾರ್ ಪ್ರದೇಶ, ಇದು ನಮ್ಮ ಹುಟ್ಟೂರದ ಪ್ರದೇಶ, ಈ ಪ್ರದೇಶದಲ್ಲಿ ನಾವೊಂದು ಒಳ್ಳೆಯ ಸಂಸ್ಥೆಯನ್ನು, ಇದೇ ಪಂಪ್ ಹೌಸ್ ಸಂಸ್ಥೆಯನ್ನು ಮತ್ತೆ ಪುನರಾರಂಭ ಮಾಡಿಕೊಂಡಿರುವ ಸಂತೋಷವನ್ನು ನಿಮಗೆ ತಿಳಿಸಲು ನಾನು ಸಂತೋಷ ಪಡ್ತೇನೆ. ಅದೇ ರೀತಿ ಎಲ್ಲ ಗ್ರಾಹಕರು ಒಳ್ಳೆ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕು, ನಮ್ಮ ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆ ನಮಗೆ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಾ, ಅದೇ ರೀತಿ ಇಂದಿನ ಈ ನಮ್ಮ ಈ ಪಂಪ್ ಹೌಸ್ ಉದ್ಘಾಟನೆಗೆ ಆಗಮಿಸಿ ಉದ್ಘಾಟನೆ ಮಾಡಿದಂಥ ನಮ್ಮ ಮಾನ್ಯ ಶಾಸಕರಾದ UT ಖಾದರ್ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಅದೇ ರೀತಿ ನನ್ನ ಆತ್ಮೀಯ ಮಿತ್ರರು ತುಳುನಾಡು ರಕ್ಷಣಾ ವೇದಿಕೆಯ ನಮ್ಮ ಸ್ಥಾಪಕ ಅಧ್ಯಕ್ಷರಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನನ್ನ ಯೋಗೀಶ್ ಅಣ್ಣರವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದರಿಂದ ಏನೋ ಸೇವೆಗೆ ಬಂದಿದ್ದಾರೆ, ತುಂಬ ಸಂತೋಷವಾಯಿತು. ಅದೊಂದು ನಮ್ಮ ಪ್ರೀತಿಯ ಒಂದು ಸಂಕುಲ ಅಂತ ಹೇಳಬೇಕು ಇಷ್ಟಪಡ್ತೇನೆ. ಅದೇ ರೀತಿ ಅವರು ಬಂದಿದ್ದಾರೆ, ನಮಗೆ ಒಳ್ಳೆ ಹಾರೈಕೆಯನ್ನು ಮಾಡಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಬಂಧು ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ, ಅದೇ ರೀತಿ ಎಲ್ಲ ಗ್ರಾಹಕ ಮಿತ್ರರಿಗೂ ನಾನು ಅವರ ಕೃತಜ್ಞತೆಯನ್ನು ಹೇಳ ಬಯಸ್ತೇನೆ. ಅದೇ ರೀತಿ ನಾವು ಪಂಪಿನೊಟ್ಟಿಗೆ ಇದೇ ನಮ್ಮ ರಿಯಲ್ ಎಸ್ಟೇಟ್, ಏಕೆಂದರೆ ಜಾಗದು ಮತ್ತು ಮನೆ ವ್ಯವಹಾರ, ಅದೇ ರೀತಿ ಪಂಚಾಯತಿ ಇರುವಂಥ ಕೆಲವು ನಿಮಗೆ ಲೈಸೆನ್ಸ್ಗಳು, ಖಾತೆ, ಸಿಂಗಲ್ ಸೈಡ್ ಕನ್ವರ್ಷನ್, ಇಂಥ ಎಲ್ಲ ಕೆಲಸಗಳು ಕೂಡ ನಾವು ಕ್ಲಪ್ತ ಸಮಯಕ್ಕೆ ಮಾಡಿಕೊಡುವಂಥ ಒಂದು ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದೇವೆ. ಅದೇ ರೀತಿ ಆನ್ಲೈನ್ ಸರ್ವಿಸ್, ಅದೇ ರೀತಿ ಆನ್ಲೈನ್ ಸರ್ವಿಸ್ ಕೂಡ ನಾವು ಇಲ್ಲಿ ಮಾಡುತ್ತೇವೆ. ಜನಸೇವೆಯನ್ನು ಅದರೊಟ್ಟಿಗೆ ನಾವು ಸೇರಿಕೊಂಡು ಮಾಡುವಂಥ ಒಂದು ಅಭಿಪ್ರಾಯ ಮಾಡಿಕೊಂಡು ಅದಕ್ಕೆ ನಮ್ಮ ಯಶಸ್ಸಿಗೆ ಎಲ್ಲರೂ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ. ವಂದನೆಗಳು.